ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಇಂದು ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪಚ್ಚನಡಿಯ ಜಾಗ ವಿವಾದ ಮತ್ತು ಮಂಗಳೂರು ಮಹಾನಗರಕ್ಕೆ ಸರಬರಾಜು ಆಗ್ತಾ ಇರುವಂತಹ ಕುಡಿಯುವ ನೀರಿನ ವಿವಾದ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ತೀವ್ರ ವಾಕ್ಸಮರಕ್ಕೆ ವೇದಿಕೆಯಾಯಿತು. ಸಭೆಯ ಆರಂಭದಲ್ಲಿ ಪ್ರತಿಪಕ್ಷ ನಾಯಕರಾದ ಕಾಂಗ್ರೆಸ್ ಸದಸ್ಯರಾದಂತಹ ರವೂಫ್ ಅವರು ಮಂಗಳೂರು ನಗರಕ್ಕೆ ತುಂಬಿಯಿಂದ ಸರಬರಾಜಾಗ್ತಾ ಇರುವಂತಹ ಕುಡಿಯುವ ನೀರಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ನೀರು ಸಂಪೂರ್ಣ ಕಲುಷಿತವಾಗಿದೆ, ಮಾತ್ರವಲ್ಲದೆ ವಿಷಯುಕ್ತವಾಗಿದೆ. ಯಾವುದೇ ಶುದ್ಧೀಕರಣ ಮಾಡದೆ ನೇರವಾಗಿ ನದಿಯಿಂದ ಪಂಪ್ ಮಾಡಿ ನಗರಕ್ಕೆ ಸರಬರಾಜು ಮಾಡಲಾಗ್ತಾ ಇದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಆರೋಪಿಸಿದ್ರು. ಬಳಿಕ ಪಚ್ಚನಾಡಿಯಲ್ಲಿ ಪೌರ ಕಾರ್ಮಿಕರಿಗೆ ಕಾದಿರಿಸಿದಂತಹ ನಿವೇಶನಗಳನ್ನು ಇತರರಿಗೆ ಹಂಚಿಕೆ ಮಾಡುವ ಮೂಲಕ ಆಡಳಿತ ಪಕ್ಷದ ಸದಸ್ಯರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಇದರಲ್ಲಿ ಸ್ಥಳೀಯ ಸದಸ್ಯರೇ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ಸದಸ್ಯರು ಕ್ರಮಕ್ಕೆ ಆಗ್ರಹಿಸಿದಾಗ ಆಡಳಿತ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ತಾರಕಕ್ಕೇರಿತು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ ಪಾಲಿಕೆಯ ಪ್ರಭಾರಿ ಆಯುಕ್ತರು ಮುಂದಿನ ಸಭೆಯಲ್ಲಿ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಲಾಗುವುದು ಅಂತ ಹೇಳಿದರು. ಮೆಟೀರಿಯಲ್ ಖಾಲಿ ಆಗಿದೆ. ಇವರ ಅಧಿಕಾರಿಗಳ ಹತ್ರ ಮಾತಾಡುವವರು ಏನ್ ಸರ್, ನಾನು ಒಂದು ತಿಂಗಳಿಗೆ ಮೊದಲೇ ಹೋಗಿದ್ದೇನೆ ಸರ್, ಅಲ್ಲಿ ಅದು ಎಲ್ಲ ಇತ್ತು ಸರ್, ಕೆಮಿಕಲ್ಗೆ ಏನು ಸಮಸ್ಯೆ ಆಗಲಿಲ್ಲ ಅಂತೇಳಿ. ಅದಕ್ಕೆ ನಾನು ಕೇಳಿದವರಿಗೆ, ನೀವು ಎಲ್ಲಿಗೆ ಹೋದದ್ದು, ಅಲ್ಲಿ ಗೋಡಾಮ್ಗೆ ಹೋದದ್ದ, ಅಲ್ಲ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಹೋದದ್ದ, ಅಲ್ಲ ಕೆಮಿಕಲ್ ರೆಡಿ ಆಗುವಂತ ಫ್ಯಾಕ್ಟ್ರಿಗೆ ಹೋದದ್ದು. ಇವರಿಗೆ 2.5 ತಿಂಗಳು ವಿಷಪೂರಿತ ನೀರನ್ನು ಜನಗಳಿಗೆ ಇವರು ಕುಡಿಸಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ಹೇಳು? ಯಾರ ಮೇಲೆ ಆಕ್ಷನ್ ತಗೊಳ್ತೀರಿ? ಆಡಳಿತದ ವೈಫಲ್ಯವ ಅಲ್ಲ ಇನ್ನೊಂದ ಹೇಳಿ ನಮಗೆ? ಈ ರೀತಿ ಆಡಳಿತ ಏನು ಪೂಜ್ಯ ಮಹಾಪೌರರೇ, ಇದು ಏನು ಆಡಳಿತ? ಒಂದು ಜವಾಬ್ದಾರಿತ ಇಲ್ಲದಂತ ಆಡಳಿತ ಅಂತ ಹೇಳಿದ್ರೆ ಏನ್ ಮಹಾಪೌರ? ಅವತ್ತು ಹೇಳುದು ಒಂದೇ, ಇವತ್ತು ಹೇಳುದು ಒಂದೇ. 3 ದಿವಸದ ಕೌನ್ಸಿಲ್ ತನಕ ಆಯ್ತು, 2.5 ತಿಂಗಳು ಆಗಿದೆ ಮಹಾಪೌರರೇ. ಮೇಡ್ರೆ ಈಗ ಯಾಕೆ ಒಂದು ಸರಿ ಮಾಡಿ ಅಂತ ಹೇಳ್ಬೋದು. ಇದು ಆಗಿ ಹೋಗಿದಲ್ಲ, 90 ದಿವಸ ಜನಗಳಿಗೆ ನೀರು ಅದೇ ವಿಷಪೂರಿತ ನೀರನ್ನು ಕುಡಿಸಲಿಲ್ವಾ? ಪುನಃ ಇವರು ಮೆಲಿಸಿ ಬರುದು, ಅಲ್ಲಿ ಕಟ್ಟ ಮಾಡೋದು, ಕಟ್ಟುದು, ಹಂತ ಅಂತ ಏರಿ ಸ್ಲ್ಯಾಬ್ ತನಕ ಬಂದಿದೆ. ಈಗ ನಿಲ್ಲಿಸಿ ಪೂಜಾ ಡೆಮೊಲೇಷನ್ ಮಾಡಿದ್ರೆ ಇವತ್ತು ಇದರಲ್ಲಿ ಮಾತಾಡಬೇಕಂತ ಅವಶ್ಯಕತೆ ಕೆಲಸ ನಿಲ್ಲಿಸೋದು ಡೆಮೊಲೇಷನ್ ಮಾಡಬೇಕು. ಕೇವಲ ಅಲರ್ಟ್ ಆಗಿದ್ದು 2 ಸೆಂಟ್ ಸರ್, ಬೇರೆ ಕಟ್ಟಿರೋ 5 ಸೆಂಟ್ 10 ಸೆಂಟ್ ಇರುತ್ತೆ. ಯಾವುದೋ